ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ರೇಣುಕಾ ಅವರಿದ್ದಾರೆ. ಅವರು ಇವತ್ತು ಏನು ಸ್ಪೆಷಲ್ ಮಾಡ್ತಾರೆ, ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳು. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ಇವತ್ತು ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಕರ್ಜಿಕಾಯ. ಓ, ಈ ಕಡೆ ಏನು ಕೊಡಗು, ಈ ಕಡೆ ಉತ್ತರ ಕನ್ನಡ ಈ ಸೈಡ್ ಅಲ್ಲ ಜಾಸ್ತಿ ಅಲ್ಲ ಕರ್ಜಿಕಾಯಿ ಅಂತ. ಅಂದರೆ ಕರ್ಜಿಕಾಯಿ ನಾರ್ಮಲ್ ಕರ್ಜಿಕಾಯಿ ಅಥವಾ ಅದರ ಒಳಗಡೆ ಏನು ಹಾಕ್ತಿದ್ದೀರಾ? ಅದರೊಳಗಡೆ ತೆಂಗಿನಕಾಯಿ ಹಾಕಿ ಮಾಡೋದು. ಓಕೆ ಓಕೆ, ಕರ್ಜಿಕಾಯಿ ಅಂದರೆ ಅದೇ ಅಲ್ಲ ಸೇಮ್ ಬರೋದು? ಕೆಲವು ಟೈಪ್ ಉಂಟು. ಓಕೆ ಓಕೆ, ಅದನ್ನು ಆಮೇಲೆ ಮಾತಾಡುವ. ನೆಕ್ಸ್ಟ್ ಏನು ಮಾಡ್ತಿರೋದು ಮತ್ತೆ? ಎರಡು ಡಿಫ್ರೆಂಟ್ ಟೈಪ್ ಕರ್ಜಿಕಾಯಿ ಮಾಡ್ತೀರಾ? ಓಕೆ, ಹಾಗಾದರೆ ಎರಡನ್ನು ಮಾಡಲಿಕ್ಕೆ ಅಡುಗೆ ಮುಂದೆ ಹೋಗೋಲ್ಲ. ಓಕೆ ಬನ್ನಿ. ಎಸ್ ಮ್ಯಾಮ್, ನಾವೀಗ ಕರ್ಜಿಕಾಯಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ವಲ್ಲ, ಏನು ಬೇಕು ಫಸ್ಟಿಗೆ? ಫಸ್ಟಿಗೆ ಬಣಲೆ ಬೇಕಾ? ಓಕೆ, ಫಸ್ಟಿಗೆ ಬಣಲೆ ಇಡ್ತಾ ಇದ್ದೀರಲ್ಲ, ಒಲೆ ಉರಿಸಬೇಕಲ್ಲ. ಇದಕ್ಕೆ ಆಯಿಲ್ ಹಾಕಬೇಕಾ? ಬೇಡ ಬೇಡ. ಓಕೆ, ಸ್ವಲ್ಪ ಬಿಸಿ ಆದ ನಂತರ ಬೆಲ್ಲ ಹಾಕ್ತಿದ್ದೀರಾ? ಓಕೆ, ಅಂದರೆ ಇದು ನೀವೇನು ಈಗ ತೆಂಗಿನಕಾಯಿದು ಪಾಕ ಮಾಡ್ತೀರಾ? ಪಾಕ ಅಂತಲ್ಲ, ಬೆಲ್ಲ ಮತ್ತು ತೆಂಗಿನಕಾಯಿ ಬಿಸಿ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆದಮೇಲೆ ಹೋಳಿಗೆ ಮಾಡಿ. ಓಕೆ, ಪಾಕ ಬೇಕಂತಿಲ್ಲ ಇದಕ್ಕೆ. ಓಕೆ, ಬೆಲ್ಲ ಸ್ವಲ್ಪ ನೀರು ಬಿಡ್ತಲ್ಲ? ಸ್ವಲ್ಪ ನೀರು ಬಿಡಿ ಬಿಸಿ ಆದಾಗ. ಅದೇ ಬೆಲ್ಲ ಸಣ್ಣಕ್ಕೆ ನೀರು ಬಿಡ್ತಾ ಉಂಟಲ್ಲ? ಹೌದು. ಈಗ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀವಿ. ಓಕೆ, ಅಂದರೆ ನಾರ್ಮಲ್ ಈ ಥರನೇ ನಾವು ಮಿಕ್ಸ್ ಮಾಡ್ಕೊಳ್ಬೋದಾ? ಈಗ ಈ ಥರ ಬೆಚ್ಚ ಮಾಡದೆ ಆ ಥರ ಮಾಡ್ಬೋದು. ಓಕೆ, ಬೆಲ್ಲ ಮತ್ತು ಕಾಯಿ ಹಾಕಿದಾಗ ಅದರ ಒಂದು ಘಮ ಬೇರೆ ಉಂಟಲ್ಲ? ಅದಕ್ಕೆ ಉಪ್ಪು ಹಾಕ್ಲಿಕ್ಕಿಲ್ಲ? ಇದಕ್ಕೆ ಉಪ್ಪು ಬೇಡ, ಇದಕ್ಕೆ ಹಾಕಿದ್ದೇನೆ. ಹಿಟ್ಟಿಗೆ ಹಾಕಿದ್ದೀರಲ್ಲ? ಉಪ್ಪು ಮತ್ತು ಅರಿಶಿಣ ಹುಡಿ ಹಾಕಿ ಕಲಸಿ ತಂದಿದ್ದೇನೆ. ಓಕೆ, ಸೋಡಾ ಎಲ್ಲ ಹಾಕಿ. ಇದಕ್ಕೇನು ಬೇಕು ಅಂತಿಲ್ಲ? ಇದಕ್ಕೆ ಬೇಕಂತಿಲ್ಲ. ಸಾಕು, ಬಂದ್ ಮಾಡುವಲ್ಲ? ಓಕೆ, ಆಫ್ ಮಾಡಲಾ? ಓಕೆ, ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಲಿಲ್ಲ? ನೆಕ್ಸ್ಟ್ ಎಂತ ಮಾಡುವಾಗ ನಾವೀಗ ಲಟ್ಟಿಸ್ಕೊಳ್ಳಿಕ್ಕೆ ಅಷ್ಟೇ. ಓಕೆ, ನೀವೆಲ್ಲ ರೆಡಿ ಮಾಡಿ ತಂದಿದ್ದೀರಲ್ಲ ಈಗ, ಅದಕ್ಕೆ ಏನೆಲ್ಲ ಹಾಕಿದ್ರಿ? ಇದಕ್ಕೆ ಉಪ್ಪು, ಸ್ವಲ್ಪ ಅರಿಶಿಣ ಹುಡಿ ಮತ್ತೆ ಸೋಡಾ ಹಾಕಿ ಎಣ್ಣೆ ಹಾಕಿ ಕಲಸಿ ತಂದಿದ್ದೇನೆ. ಓಕೆ, ಅದನ್ನು ಮೊದಲೇ ನಾವು ರೆಡಿ ಮಾಡಿ ಇಡಬೇಕಾ? ಮೊದಲೇ ಸ್ವಲ್ಪ ರೆಡಿ ಮಾಡಿ ಇಡಬೇಕು. ಈಗ ಬೆಳಿಗ್ಗೆ ಮಾಡಿದರೆ ಸಂಜೆ ಮಾಡ್ಬೋದು? ಮಧ್ಯಾಹ್ನಕ್ಕೆ ಹೀಗೆ ಮಾಡ್ಬೋದು. ಒಂದು ಅರ್ಧ ದಿವಸ ರೆಡಿ ಮಾಡಿ ಇಡಬೇಕಲ್ಲ? ಉಪ್ಪು, ಸೋಡಾ ಹುಡಿ, ಅರಿಶಿಣ ಹುಡಿ ಅಲ್ಲ, ಮತ್ತು ಮೈದಾ, ಸ್ವಲ್ಪ ಎಣ್ಣೆ ಹಾಕಿ. ಸ್ವಲ್ಪ ಎಣ್ಣೆ ಅಲ್ಲ? ಓಕೆ, ಇವಾಗ ಅದನ್ನು ಸ್ವಲ್ಪ ಲಟ್ಟಿಸಬೇಕು. ಓಕೆ, ರೆಡಿ ಮಾಡಿ. ನಾರ್ಮಲ್ ಚಪಾತಿ ಲಟ್ಟಿಸ್ತಾರ? ಲಟ್ಟಿಸಿದ್ರೆ ಸ್ವಲ್ಪ ಚಿಕ್ಕದಾಗಿ ಅಲ್ಲ? ಚಪಾತಿಗಿಂತ ಸ್ವಲ್ಪ. ಓಕೆ, ನಾವು ಈ ಥರ ಈಗ ಲಟ್ಟಿಸ್ತಾ ಇದ್ದೀವಿ. ಲಟ್ಟಿಸೋದ್ರಲ್ಲಿ ಎಣ್ಣೆ ಇಟ್ಟರೆ ಸ್ವಲ್ಪ ಬಿಸಿ ಆಗ್ತದೆ. ಓಕೆ, ನಿಮ್ಮದು ಅದು ರೆಡಿ ಆಗುವಾಗ ನಮ್ಮದು ಎಣ್ಣೆ ಬಿಸಿ ರೆಡಿ ಆಗಿಲ್ಲ ಅಂತಲ್ಲ? ಓಕೆ, ಹಾಗಾದರೆ ಬಾಣಲ್ಲಿ ಇಡಬೇಕಲ್ಲ? ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ.
ಇದು ಇಂಥ ದಿವಸವೇ ಮಾಡೋದು ಆ ಥರ ಏನಾದರೂ ಉಂಟಾ, ಹಬ್ಬದ ದಿವಸ ಈ ಥರ ಹಾಗೆ ಏನಾದರೂ? ಹಬ್ಬದ ದಿವಸ ಅಂತ ಏನಿಲ್ಲ, ಹಾಂ, ಹೀಗೆ ಯಾವಾಗಾದ್ರೂ ಯಾವಾಗ ಬೇಕಾ ಮಾಡ್ಕೊಳ್ಬೋದು. ಹೌದು. ನಿಮ್ಮೂರ ಕಡೆ ಎಲ್ಲ ಯಾವ ಟೈಮೆಲ್ಲ ಜಾಸ್ತಿ ನಮ್ಮೂರ ಕಡೆ ಅಂದರೆ ಇದು ತಿನ್ಲಿಕ್ಕೆ ಮಾಡೋದು. ಇನ್ನು ದೀಪಾವಳಿಗೆಲ್ಲ ತೆಂಗಿನಕಾಯಿ ತುಂಬ ಮಾಡ್ತಾರಲ್ಲ, ಅವಾಗ ಈ ಥರ ಮಾಡ್ತಾರೆ. ಹೌದು. ಆಯಿಲ್ ಬಿಸಿ ಆಗ್ತುಂಟು. ಇವಾಗ ಕರ್ಜಿಕಾಯಿ ರೆಡಿ ಮಾಡೋಣ. ಇದು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳುವ. ಅದಕ್ಕೆ ಹಾಕ್ಲಾ? ಇದಕ್ಕೆ ಓಕೆ, ನೀವು ಹಾಕಿ. ಇದಕ್ಕೆ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ. ಹಾಂ, ಕಪ್ಪು ದ್ರಾಕ್ಷಿ ಅಲ್ಲ? ಓಕೆ. ಮತ್ತು ಖರ್ಜೂರ. ಖರ್ಜೂರ ಹಾಕ್ತಿದ್ರಾ? ಹಾಂ, ಅದು ಚೆನ್ನಾಗಿರುತ್ತಲ್ಲ ಖರ್ಜೂರ ಎಲ್ಲ ಹಾಕಿದರೆ? ಹೌದು. ನಾವು ಮನೇಲಿ ಮಾಡುವಾಗ ಖರ್ಜೂರ ಎಲ್ಲ ಹಾಕ್ತೀರಾ? ಇಲ್ಲಲ್ಲ? ಹಾಕ್ತೇವೆ. ಮತ್ತು ಕೆಲವು ಸರಿ ಡ್ರೈ ಫ್ರೂಟ್ಸ್ ಇದು ಸಹ ಮಾಡ್ಬೋದು ಬೇಕಿದ್ರೆ. ಹಾಂ, ಇದು ನಾವು ಗೋಡಂಬಿ ಎಲ್ಲ ಹಾಕ್ಬೋದಲ್ಲ? ಓಕೆ. ಇವಾಗ ಕರ್ಜಿಕಾಯಿ ಇದರಲ್ಲಿ ಹಾಕಿ ಫಿಲಪ್ ಮಾಡಿದರೆ. ಓಕೆ. ಆಯಿಲ್ ಬೇಕು ಅಂತಿಲ್ಲ ಅದಕ್ಕೆ? ಇದಕ್ಕೆ ಆಯಿಲ್ ಬೇಕಂತೇನಿಲ್ಲ. ಓಕೆ. ಆಲ್ರೆಡಿ ಎಲ್ಲ ಕಡೆ ಸಿಗುತ್ತಲ್ಲ ಕರ್ಜಿಕಾಯಿ ಮಾಡುವಂಥ ಆ ಥರ? ಇದು ಸಿಗುತ್ತೆ, ಎಲ್ಲ ಕಡೆಗೂ ಸಿಗುತ್ತೆ. ಕೈಯಲ್ಲೇ ಮಾಡ್ಲಿಕ್ಕೆ ಆಗ್ತದಾ? ಮಾಡ್ತದೆ, ಕೈಯಲ್ಲಿ ಸಹ ಮಾಡ್ಬೋದು. ಇದಾದರೆ ಈಸಿ ಆಗುತ್ತೆ. ಇದಾದರೆ ಈಸಿ ಆಗುತ್ತೆ ಅಂತ. ಹೀಗೆ ಒಂದೇ ಕೆಲಸದಲ್ಲಿ ಎಲ್ಲ ಆಯ್ತಲ್ಲ? ಓಕೆ. ನೋಡಿ, ಅಡಿಗೆ ಮಾಡಲಿಕ್ಕೆ ಎಂತೆಲ್ಲ ಫೆಸಿಲಿಟಿ ಸಿಗುತ್ತೆ ನೋಡಿ. ನಿಮಗೆಲ್ಲ ಈಸಿ ಆಗಲಿ ಅಂತೇಳಿ ಈಸಿ ಆಗಲಿ ಅಂತೇಳಿ. ಹೌದು. ಬೇಕಿದ್ರೆ ಹೀಗೆ ಕೈಯಲ್ಲಿ ಸಹ ಮಾಡ್ಬೋದು. ಕೈಯಲ್ಲಿ ಮಾಡ್ಬೋದಲ್ಲ? ಓಕೆ. ಓಕೆ, ಇವಾಗ ಆಯಿಲ್ ಅಂತೂ ಬಿಸಿಯಾಗಿದೆ. ಬಿಸಿ ಆಯಿತು. ಕರ್ಜಿಕಾಯಿ ಎಣ್ಣೆಗೆ ಬೀಳ್ತಾ ಉಂಟಲ್ಲ? ತೆಗಿಯೋದಾ? ಓಕೆ, ರೆಡಿ ಆಯ್ತಾ? ಜಾಸ್ತಿ ಬೇಯಬೇಕು ಅಂತಿಲ್ಲಲ್ಲ? ಇಲ್ಲ ಇಲ್ಲ. ಓಕೆ. ಒಳಗಡೆ ತೆಂಗಿನಕಾಯಿ ಎಲ್ಲ ಜಾಸ್ತಿ ಮೊದಲೇ ನಾವು ಫ್ರೈ ಮಾಡ್ಕೊಂಡು ಜಾಸ್ತಿ ಮೇಲಿಂದ ಸ್ವಲ್ಪ ಬೆಂದರೆ ಸಾಕಾಗ್ತದಲ್ಲ? ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿದೆ. ಆಫ್ ಮಾಡಲಾ? ಓಕೆ. ಇದಂತೂ ಸಾಕಾಗಿ ಬಂದಿದೆ. ಓಕೆ, ಕರ್ಜಿಕಾಯಿ ರೆಡಿ ಅಲ್ಲ? ಓಕೆ, ಕರ್ಜಿಕಾಯಿ ಅಂತೂ ರೆಡಿಯಾಗಿದೆ. ರೆಡಿ ಆಯಿತು. ನೀವಂತೂ ಸರ್ವ್ ಮಾಡ್ತಾ ಇದ್ದೀವಿ. ಕರ್ಜಿಕಾಯಿ ರೆಡಿ. ತೆಂಗಿನಕಾಯಿ ಕರ್ಜಿಕಾಯಿ ರೆಡಿ ಅಲ್ಲ? ಓಕೆ, ಚೆನ್ನಾಗಿ ಬಂದಿದೆ. ನೀವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಮಿಕ್ಸ್ ಮಾಡಿ ಇದಂತೂ ಸಾಕಾಗಿ ಟೇಸ್ಟಿಯಾಗಿರುತ್ತೆ ಅಂತ ಅನಿಸ್ತದೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ರೇಣುಕಾ ಅವರು ಕರ್ಜಿಕಾಯಿ ರೆಡಿ ಮಾಡಿಕೊಟ್ಟಿದ್ದಾರೆ. ಏನು ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ, ತೆಂಗಿನಕಾಯಿ ಎಲ್ಲ ಹಾಕಿ ಸಾಕಾಗಿ ಮಾಡಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಬೆಲ್ಲದ ಕರ್ಜಿಕಾಯಿ ತಯಾರಿಸುವ ವಿಧಾನ. ಮೊದಲು ಬಾಣಲೆಯಲ್ಲಿ ಬೆಲ್ಲ ಹಾಗೂ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಹುರಿದು ಬೇಯಿಸಿ. ನಂತರ ಒಣ ದ್ರಾಕ್ಷಿ, ಖರ್ಜೂರ ಹಾಕಿ ಬೆರೆಸಿಕೊಳ್ಳಿ. ಆನಂತರ ಮೈದಾ ಹಿಟ್ಟಿಗೆ ಉಪ್ಪು, ಅರಿಶಿನ ಪುಡಿ, ಸೋಡಾ ಪುಡಿ ಹಾಕಿ ನಾದಿಕೊಂಡು 2 ಗಂಟೆಗಳ ಕಾಲ ನೆನೆಯಲು ಇಡಿ. ಬಳಿಕ ಚಿಕ್ಕದಾಗಿ ಲಟಿಸಿ ಹೂರಣ ತುಂಬಿ ಮಡಚಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬೆಲ್ಲದ ಕರ್ಜಿಕಾಯಿ ತಯಾರು. ಓಕೆ, ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ರೇಣುಕಾ ಅವರು ಇನ್ನೊಂದು ಟೈಪ್ನ ಕರ್ಜಿಕಾಯಿ ಕೂಡ ರೆಡಿ ಮಾಡ್ತಾನೆ ಅಂತ ಹೇಳಿದರು. ಹಾಗಾಗಿ ಇದನ್ನು ನಾನು ಟೇಸ್ಟ್ ಮಾಡೋಕ್ಕೆ ಒಟ್ಟಿಗೆ ಟೇಸ್ಟ್ ಮಾಡುವ ಅಂತ ಹೇಳಿದರು. ಹಾಗಾಗಿ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅಡೋ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂಲ್ದರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಸ್ ಟೋಸ್ಟ್, ಮಿಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಲ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್. ಎಸ್, ಆವಾಗಲೇ ರೇಣುಕ ಅವರು ಕರ್ಜಿಕಾಯಿ ರೆಡಿ ಮಾಡಿದರು. ಇನ್ನೊಂದು ಟೈಪಿನ ಕರ್ಜಿಕಾಯಿ ಅಂತ ಹೇಳಿದರೆ ಏನು ಅಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಇವಾಗ ಯಾವ ಕರ್ಜಿಕಾಯಿ ಮಾಡ್ತಿದ್ದೀರಾ? ಈಗ ಸಹ ತೆಂಗಿನಕಾಯಿನೇ ಹಾಕೋದು. ತೆಂಗಿನಕಾಯಿ ಬೆಲ್ಲ ಹಾಕಿದೆ, ಈಗ ಸಕ್ಕರೆ ಹಾಕೋದು. ಇವಾಗ ಸಕ್ಕರೆ ಹಾಕಿ ಮಾಡ್ತಿದ್ದೀರಲ್ಲ, ಅಂದರೆ ಈಗ ತೆಂಗಿನಕಾಯಿ ಕೂಡ ಸೇಮ್ ಅದೇ ಥರ? ಸೇಮ್ ಅದೇ ಥರ. ಓಕೆ, ಅಂದರೆ ಬಿಸಿ ಮಾಡ್ಲಿಕ್ಕಿಲ್ಲ. ಇವಾಗ ಹಸಿ ತೆಂಗಿನಕಾಯಿ ಹಾಕ್ತಿದ್ದೀರಾ? ಓಕೆ, ಹಾಗಾದರೆ ತೆಂಗಿನಕಾಯಿ ಮತ್ತು ಸಕ್ಕರೆ ಹಾಕಿ ಈಗ ಕರ್ಜಿಕಾಯಿ ಅಲ್ಲ. ಎಂತ ಬೇಕು ಫಸ್ಟಿಗೆ? ಮಿಕ್ಸಿ ಬೇಕಾ? ಫಸ್ಟ್ ಬೇಕಾದರೆ ನಿಮಗೆ ಮಿಕ್ಸಿ ಅಲ್ಲ? ಸ್ಪೂನ್. ಓಕೆ, ಸ್ಪೂನ್ ಬೇಕಲ್ಲ? ಸಕ್ಕರೆನ ಮಿಕ್ಸ್ ಮಾಡಬೇಕಲ್ಲ? ಸಕ್ಕರೆ ಪುಡಿ ಮಾಡಿ ಓಕೆ. ಇದು ಸೋಂಪು ಕಾಳು. ಯಾವುದು? ಸೋಂಪು ಕಾಳು. ಹೌದು, ಇದು ನಮ್ಮ ಪರಿಮಳಕ್ಕೆ ಒಳ್ಳೆ ಇರಲಿ. ಮತ್ತು ಏಲಕ್ಕಿ. ತೆಂಗಿನಕಾಯಿ ಇದು ಮಾಡಬೇಕು ಅಂತಿಲ್ಲ, ಅದು ಹಾಗೆ ಇರಲ್ಲ? ಅದು ಹಾಗೆ. ಓಕೆ. ಇದು ಗಸಗಸೆ. ಗಸಗಸೆ ಯಾಕೆ ಹಾಕೋದು? ಇದು ಅದು ಟೇಸ್ಟ್ ಬರುತ್ತೆ. ಟೇಸ್ಟ್ ಇದೆಯಲ್ಲ? ಇದು ಸ್ವಲ್ಪ ಪುಡಿ ಮಾಡಿ, ನೀರು ಹಾಕೋದಿಲ್ಲ. ನೀರು ಹಾಕಲಿಲ್ವಾ? ಹಾಗೆ ಪುಡಿ ಮಾಡಿ. ಓಕೆ. ಚಿಕ್ಕ ಜಾರಲ್ಲಿ ಹುಡಿ ಸಕ್ಕರೆಲ್ಲ ಹುಡಿ ಮಾಡಲಿಕ್ಕೆ ಟೈಮ್ ಬೇಕು ಅಂತಿಲ್ಲ? ಒಂದು 2 ಸುತ್ತು ಸಕ್ಕರೆ ಜಾಸ್ತಿ ಆಯ್ತಾ ಹುಡಿ? ಇಲ್ಲ ಸಾಕು. ಓಕೆ. ಘಮ 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 ಅಂತ ಪರಿಮಳ ಬರ್ತಾ ಉಂಟು ಎಲ್ಲ ಮಿಕ್ಸ್ ಮಾಡಿ. ಏಲಕ್ಕಿ. ಹೌದು. ನೆಕ್ಸ್ಟ್ ಎಂತ ಮಾಡುವ ಈಗ? ಇದು ಎಣ್ಣೆ ಸ್ವಲ್ಪ ಲಟ್ಟಿಸ್ಕೊಳ್ಬೇಕಲ್ಲ? ಓಕೆ. ಲಟ್ಟಿಸ್ಕೊಂಡು ಮತ್ತೆ ಸಾಕಾ? ಇದಕ್ಕೆ ತೆಂಗಿನಕಾಯಿ ಹಾಕ್ತಿದ್ರಲ್ಲ? ಹೌದು. ಚೆನ್ನಾಗಿ ತುರಿದಂಥ ತೆಂಗಿನಕಾಯಿ. ಉಳಿದದ್ದು ಗಸಗಸೆ. ಹೌದು. ಗಸಗಸೆ ಟೇಸ್ಟಿಗೆ ಟೇಸ್ಟಿಗೆ. ಮತ್ತೆ ಇದಕ್ಕೆ ಗೋಡಂಬಿ. ಈಗ ಲಟ್ಟಿಸ್ಕೊಳ್ಳುವ ಇದನ್ನು. ಓಕೆ. ಇದಕ್ಕೆ ನೀವು ಸ್ವಲ್ಪ ದೊಡ್ಡದಾಗಿ ಮಾಡ್ತಿದ್ದೀರಲ್ಲ? ನಮಗೆ ಬೇರೆ ರೀತಿ ಕೂಡ ಮಾಡ್ಬೋದು. ಈಗ ಖಾರ ರೀತಿಯಲ್ಲಿ ಮಾಡ್ಬೋದಾ ಕರ್ಜಿಕಾಯಿ? ಆ ಥರ ಖಾರದ್ದು ಅಂದರೆ ಈಗ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಆ ಥರ? ಇಲ್ಲ, ಆ ಥರ ಮಾಡ್ಲಿಕ್ಕೆ ಆಗಲ್ಲ. ಟ್ರೈ ಮಾಡ್ಬೋದಲ್ಲ? ಹೌದು, ಖಾರ ಕರ್ಜಿಕಾಯಿ ಅಂತ. ನೆಕ್ಸ್ಟ್ ಟೈಮ್ ನೀವು ಒಂದು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ಇಲ್ಲಿ ಟ್ರೈ ಮಾಡಿ. ಮಾಡ್ಬೋದು, ಟೇಸ್ಟ್ ಬರ್ಬೋದು ಮಾಡಿದರೆ. ಹೌದಲ್ಲ? ಅದು ನಾರ್ಮಲ್ ಸಮೋಸ ಎಲ್ಲ ಮಾಡ್ತಾರಲ್ಲ ಅದೇ ಮಾಡಿದಾಗೆ ಆಗ್ತದೆ. ಓಕೆ, ನಿಮ್ಮದು ಚಪಾತಿ ರೆಡಿ ಆಗುವಾಗ ಆಯಿಲ್ ಬಿಸಿ ಆಗಲಿಲ್ಲ ಹಾಗಾದರೆ? ಓಕೆ. ನಾವು ಆಲ್ರೆಡಿ ಆವಾಗಲೇ ಯೂಸ್ ಮಾಡಿದ ಆಯಿಲನ್ನು ಯೂಸ್ ಮಾಡ್ತಿದ್ದೀವಲ್ಲ? ಈಗ ಫೈನಲಿ ನಮ್ಮದು ಇದು ಚಪಾತಿ ರೆಡಿ ಆಗ್ತಾ ಬಂತಲ್ಲ? ಆಯಿಲ್ ಅಂತೂ ಬಿಸಿ ಆಗ್ತಾ ಉಂಟು. ಹೇಳಿ ಮ್ಯಾಮ್, ಈಗ ಆ ಕರ್ಜಿಕಾಯಿಗೂ ಇದಕ್ಕೂ ಏನು ಒಂದು ವ್ಯತ್ಯಾಸ ಅಂತ? ಅಂದರೆ ಒಂದು ಸಕ್ಕರೆ ಹಾಕಿದ್ರಿ, ಇನ್ನೊಂದು ಬೆಲ್ಲ ಹಾಕಿ, ಅದಕ್ಕೆ ಬೆಲ್ಲ ಹಾಕಿ, ಇದಕ್ಕೆ ತೆಂಗಿನಕಾಯಿಯನ್ನು ಹಸಿ ತೆಂಗಿನಕಾಯಿ ಹಾಕಿದ್ರಲ್ಲ? ಓಕೆ. ಈ ನಾರ್ಮಲ್ ಆಗಿ ಇದು ಅಂದರೆ ಅದಕ್ಕೂ ಟೇಸ್ಟಿಗೂ ಇದಕ್ಕೂ ವ್ಯತ್ಯಾಸ ಏನಾದರೂ ಬರುತ್ತಾ? ಟೇಸ್ಟ್ ಬೇರೆ ಕೊಡುತ್ತೆ. ಬೆಲ್ಲ ಟೇಸ್ಟ್ ಬೇರೆ, ಸಕ್ಕರೆ ಟೇಸ್ಟ್ ಬೇರೆ ಅಲ್ಲ? ಓಕೆ. ಸಕ್ಕರೆನ ಈ ಥರ ನಾವು ಪಾಕ ಮಾಡಿ ಹಾಕೋದು ಆ ಥರ ಮಾಡ್ಬೋದಲ್ಲ? ಪಾಕ ಮಾಡ್ಲಿಕ್ಕೆ ಬರಲ್ಲ. ಬರಲ್ಲ? ಓಕೆ. ಈಗ ಸಕ್ಕರೆ ಪಾಕ ಮಾಡಿದರೆ ಅದು ಸ್ವಲ್ಪ ನೀರು ಜಾಸ್ತಿ ಆಗ್ತದಲ್ಲ, ಅದಕ್ಕೆ ಹೀಗೆ ಹಾಕೋದು. ನೀವೀಗ ನಿಮ್ಮದು ಸ್ತ್ರೀ ಶಕ್ತಿ ಆ ಥರ ಎಲ್ಲ ಉಂಟಾ? ಸಂಘಟನೆ ಆ ಥರ ಎಲ್ಲ? ಅಲ್ಲೆಲ್ಲ ಈ ಥರ ಸಂಘ ಉಂಟಾ? ಓಕೆ. ಅಲ್ಲೆಲ್ಲ ಈ ಥರ ಸ್ಪೆಷಲ್ ಏನಾದರೂ? ಮಾತಾಡ್ಕೊಳ್ತೇವೆ ಅಷ್ಟೇ, ನಮ್ಮ ಮನೇಲಿ ಏನು ಸ್ಪೆಷಲ್ ಮಾತಾಡಿಕೊಳ್ಳೋದು ಅಷ್ಟೇ. ಓಕೆ. ನಾನು ಈ ಥರ ಅಡುಗೆ ಮಾಡಿದೆ, ಈ ಥರ ಸ್ಪೆಷಲ್ ಮಾಡಿದೆ, ಆ ಥರ ಅಂದಿಲ್ಲ?
ಒಂದೊಂದು ದಿವಸ ಈ ಥರ ಎಲ್ಲ ಗಮ್ಮತ್ತು ಮಾಡಿ ತಗೊಂಡು ಹೋಗ್ಬೇಕು, ಅವಾಗೆಲ್ಲ ಖುಷಿ ಅದು ಆಗುತ್ತೆ. ಆಟಿ ಒಂಜಿ ದಿನ ಮಾಡ್ತೀವಲ್ಲ, ಹಾಂ, ಆ ಥರ ಹಾಗೆ ನಾವು ಪ್ರೋಗ್ರಾಮ್. ನಮ್ಮ ಕಡೆದು ಮಾಡ್ಕೊಂಡು ಹೋಗ್ತೀವಿ, ಫ್ರೆಂಡ್ಸ್ ಮನೆಯಲ್ಲಿ ಮಾತ್ರ ಅಷ್ಟೇ. ಹಾಂ, ನೀವು ಉತ್ತರ ಕನ್ನಡ ಸ್ಟೈಲಲ್ಲಿ ಮಾಡ್ತೀರಲ್ಲ. ಓಕೆ, ಆಟಿ ಒಂದಿನ ಕಾರ್ಯಕ್ರಮ ಈಗ ಸಂಘಟನೆಯಲ್ಲೆಲ್ಲ ಈ ಥರ ಎಲ್ಲ ಮಾಡ್ತೀರಾ? ಮಾಡ್ತೇವೆ. ಓಕೆ, ಅಲ್ಲೆಲ್ಲ ಈ ಥರ ಪತ್ರೊಡೆ ಈ ಥರ ಎಲ್ಲ ಜಾಸ್ತಿ ಮಾಡ್ತಾರಲ್ಲ, ಹೌದು, ಕರ್ಜಿಕಾಯಿ. ನೀವು ನಿಮ್ಮ ಊರಿದ್ದ ಡಿಶನ್ನು ಮಾಡ್ಕೊಂಡು ತಗೊಂಡು ಹೋಗ್ತೇವೆ. ಹೌದು. ಯಾಕಾದ್ರೆ ನೀರು ಹಾಕಬೇಕು ಅಂತಿಲ್ಲಲ್ಲ ಸ್ವಲ್ಪ? ಇದಕ್ಕೆ ನೀರು ಹಾಕ್ಬೇಕಂತಿಲ್ಲ, ಹೌದು. ಕೈಯಲ್ಲಿ ಮಾಡಿದ್ರೆ ಸ್ವಲ್ಪ ನೀರು ಹಾಕಬೇಕು. ಹೌದು, ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬೇಕಲ್ಲ. ಹೌದು. ಅದು ನೀವು ಆಗಲೇ ಹೇಳ್ತಿದ್ರಿ ಸಂಘ ಎಲ್ಲ ಸ್ತ್ರೀಶಕ್ತಿ ಸಂಘ ಎಲ್ಲ ಉಂಟು, ಆಟಿ ಇದೊಂದು ಏನೇನು ಅಲ್ಲಿ ಎಲ್ಲ ಗಮ್ಮತ್ತು ಮಾಡ್ತಿರ್ತೀರ ಈ ಥರ? ಅಲ್ಲಿದಂದ್ರೆ ಒಂದು ಇಲ್ಲಿ ಫುಡ್ ಇದೆ ಇಲ್ಲ, ಮತ್ತೆ ಆಟ ಚಟುವಟಿಕೆ ಎಲ್ಲ ಮಾಡ್ತಾರೆ, ಅದೆಲ್ಲ ಮಾಡ್ತೀರಲ್ಲ. ಅವತ್ತೊಂದು ದಿವಸ ಒಳ್ಳೆದೇ ಇಡೀ ದಿವಸ ಇದು ಇರುತ್ತಲ್ಲ. ನೀವು ನಿಮ್ಮ ಊರಿದ ಕಲ್ಚರಲ್ಲೆಲ್ಲ ಏನಾದ್ರು ಮಾಡ್ತೇವೆ. ಡ್ಯಾನ್ಸು, ಹಾಡು ಹೇಳೋದು? ಡ್ಯಾನ್ಸ್ ಅಂತ ಇಲ್ಲ, ಹೀಗೆ ಗೇಮ್ಸ್ ಅದೆಲ್ಲ ಹೀಗೆ. ಹೌದು. ನಿಮ್ಮ ಅಲ್ಲಿ ಊರಲ್ಲಿ ಕೂಡ ಉಂಟಾ ಈ ಥರ ಫಂಕ್ಷನ್ಗಳೆಲ್ಲ? ಅಂದರೆ ಈಗ ಏನು ಇಲ್ಲೆಲ್ಲ ತುಳುನಾಡಿನಲ್ಲೆಲ್ಲ ಕಲ್ಚರಲ್ಲೆಲ್ಲ ಮಾಡ್ತಾರೆ, ಆಟಿಡೊಂದು ದಿನ ಈ ಥರ ಎಲ್ಲ ಮಾಡ್ತಾರಲ್ಲ? ಅದು ಮಾಡಲ್ಲ ಆ ಕಡೆ ಇಲ್ಲ. ಕೆಸರಡೊಂದು ದಿನ ಆ ಥರ ಎಲ್ಲ, ಆ ಥರ ನಿಮ್ಮ ಊರಲ್ಲಿ ಏನು? ದೀಪಾವಳಿಯಲ್ಲಿ ಮಾಡ್ತಾರೆ. ನಿಮ್ಮಲ್ಲಿ ದೀಪಾವಳಿ ಮಾತ್ರ? ದೀಪಾವಳಿ ಅಂದ್ರೆ ಓಕೆ, ಎತ್ತು ಎಲ್ಲ ಇರ್ತದೆ, ಅದನ್ನು ಓಡಿಸ್ತಾರೆ. ಬೆಂಕಿಗೆ ಹಾರಿ ಆ ಥರ ಎಲ್ಲ? ಬೆಂಕಿಗೆ ಹಾರ್ಲಿಕ್ಕಿಲ್ಲ, ಹೀಗೆ ಓಡಿಸ್ತಾರೆ. ಅದಕ್ಕೆ ಮತ್ತೆ ಚಿನ್ನ ಎಲ್ಲ ಪ್ರೈಸ್ ಇಟ್ಟಿರ್ತಾರೆ. ಇರ್ತೈತಲ್ಲ. ಓಕೆ, ಇವಾಗ ರೆಡಿ ಆಯ್ತಲ್ಲ? ರೆಡಿ ಆಯ್ತು. ಆಯಿಲ್ ಕೂಡ ಬಿಸಿಯಾಗಿದೆ, ಇವಾಗ ಒಂದೊಂದೇ ಹಾಗೆ ಬಿಡುವುದಲ್ಲ. ಓಕೆ, ನೀವು ಇದನ್ನೊಂದು ಫಸ್ಟಿಗೆ ಹಾಕಿದ್ರಲ್ಲ, ಅದೊಂದು ತೆಗೆದು ಬಿಡು. ತೆಗಿಲ್ಲ? ಓಕೆ, ಇಷ್ಟಾದರೆ ಸಾಕಲ್ಲ? ಬಂದಿರುತ್ತಲ್ಲ ಒಳಗಡೆ ತೆಂಗಿನಕಾಯಿ ಎಲ್ಲ? ಸಾಕಲ್ಲ? ಓಕೆ, ಕರ್ಜಿಕಾಯಿ ಒಂದೊಂದೇ ಆಯಿಲ್ಗೆ ಬೀಳ್ತಾ ಉಂಟಲ್ಲ. ಅದು ಫಿಲ್ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಬೇಕಲ್ಲ, ಕರೆಕ್ಟಾಗಿ ಎಲ್ಲ ಕಡೆ ಫಿಲ್ ಆಗಬೇಕು. ಇಲ್ಲಾಂದರೆ ಸ್ವಲ್ಪ ಸೈಡ್ ಬಿಟ್ಟಿರ್ತೇವಲ್ಲ. ಕೈಯಲ್ಲಿ ಮಾಡೋದೇ ಬೆಟರ್, ಕೈಯಲ್ಲಿ ಆದರೆ ಹೌದು, ಚಂದ ಮಾಡಿ ಫಿಲಪ್ ಆಗುತ್ತೆ. ಅದು ಈ ಥರ ಕೆಲವೊಮ್ಮೆ ಅದು ಮಿಷನ್ ಅದು ಏನೋ ಇದು ಸಿಗುತ್ತೆ, ಅದು ಸ್ವಲ್ಪ ಡೂಪ್ಲಿಕೇಟ್ ಆದರೆ ಸ್ವಲ್ಪ ಕ್ಲಿಯರ್ ಆಗಲ್ಲ. ಓಕೆ, ಕರ್ಜಿಕಾಯಿ ಅಂತ ರೆಡಿ ಆಗಿದೆ. ತೆಗಿಯುವ ಈಗ? ತೆಗಿದಾ? ಆಫ್ ಮಾಡಲಾಗದ? ಇದನ್ನೊಂದು ಒಂದು ವಾರ ಎಲ್ಲ ತಿನ್ಬೋದಲ್ಲ ಇಟ್ಕೊಂಡು? ಅದಾದ್ರೆ ಒಂದು ವಾರ ಹೀಗೆ ಇಟ್ಕೊಂಡು ತಿನ್ಬೋದು. ಇನ್ನೊಂದು ನೆಲಗಡಲೆ ಅದೆಲ್ಲ ಹಾಕಿ ಮಾಡ್ತೇವೆ, ಅದಾದ್ರೆ 2 ತಿಂಗಳು ಸಹ. ಆ ಥರ ಇರ್ಬೋದು. ಅಂದರೆ ಎಲ್ಲ ನಾವು ಫ್ರೈ ಮಾಡಿದ್ವಲ್ಲ ಅದು ಫ್ರೈ ಮಾಡೋದಿಲ್ಲ, ನೆಲಗಡಲೆ ಹುರಿಗಡಲೆ ಎಲ್ಲ ಮಿಕ್ಸಿಯಲ್ಲಿ ಹಾಕಿ ಇದೇ ಥರ ಫಿಲಪ್ ಮಾಡಿ ಎಣ್ಣೆಯಲ್ಲಿ ಕಾಯಿಸೋದು. ಅದನ್ನು ಆ ಥರ ಇಡ್ಬೋದು, 2 ತಿಂಗಳು ಇಟ್ಟು ತಿನ್ಬೋದು. ಓಕೆ, ನಾನು ನೀವು ಫಸ್ಟ್ ಮಾಡಿದ್ರಲ್ಲ ಅದನ್ನು ಹೇಳಿದ್ರ ಅಂತ ಅನ್ಕೊಂಡು. ಅದಲ್ಲ, ಓಕೆ, ಇನ್ನೊಂದು ಟೈಪ್ ಅದು. ಇನ್ನೊಂದು ಟೈಪ್ ಬರುತ್ತೆ. ಹಾಗಾದರೆ 3 ಟೈಪ್ ಮಾಡ್ತೀರಲ್ಲ. ರೆಡಿ ಆಗಿದೆ. ಓಕೆ, ಇವಾಗ ಸರ್ವ್ ಮಾಡೋದಲ್ಲ. ಓಕೆ, ಇದು ಸಕ್ಕರೆ ಹಾಕಿದ ಕರ್ಜಿಕಾಯಿ ಎಲ್ಲ. ಹೌದು, ಸಕ್ಕರೆ ತೆಂಗಿನಕಾಯ್ದು ಕರ್ಜಿಕಾಯಿ ರೆಡಿ ಅಲ್ಲ? ಓಕೆ, ಸಾಕಾಗಿ ಬಂದಿದೆ. ನಾರ್ಮಲ್ ನಾವು ಆವಾಗ ಬೆಲ್ಲ ಹಾಕಿದ್ವಿ, ಇವಾಗ ಸಕ್ಕರೆ ಹಾಕಿದ್ವಲ್ಲ, ಎರಡೂ ಕೂಡ ಟೇಸ್ಟ್ ಇರ್ಬೋದು ಅಂತ ಅನ್ಕೊಂಡೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ರೇಣುಕಾ ಅವರು ಇನ್ನೊಂದು ರೀತಿಯ ಸಕ್ಕರೆ ಎಲ್ಲ ಹಾಕಿ ಸ್ಪೆಷಲ್ ಆಗಿ ಕರ್ಜಿಕಾಯಿ ರೆಡಿ ಮಾಡಿದ್ದಾರೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಸಕ್ಕರೆ ಕೊಬ್ಬರಿಯ ಕರ್ಜಿಕಾಯಿ ತಯಾರಿಸೋ ವಿಧಾನ. ಮೊದಲು ಸಕ್ಕರೆಗೆ ಸೋಂಪು, ಏಲಕ್ಕಿ, ಗಸಗಸೆ ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ನಂತರ ತೆಂಗಿನ ತುರಿ, ಗಸಗಸೆ, ಗೋಡಂಬಿಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಮೈದಾ ಅಂಟನ್ನು ಚಿಕ್ಕದಾಗಿ ಲಟ್ಟಿಸಿ ಹೂರಣ ತುಂಬಿ ಮಡಚಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಿಹಿ ಸವಿಯಾದ ಸಕ್ಕರೆ ಕೊಬ್ಬರಿಯ ಕರ್ಜಿಕಾಯಿ ರೆಡಿ. ಓಕೆ ಮ್ಯಾಮ್, ಇವಾಗ 2 ಸ್ವೀಟ್ ಕೂಡ ರೆಡಿಯಾಗಿದೆ. ಯಾವ್ದು ಫಸ್ಟ್ ಟೇಸ್ಟ್ ನೋಡುವ? ಸಕ್ಕರೆ ತಿಂದರೆ ಬೆಟ್ರ ಅಥವಾ ಬೆಲ್ಲ ತಿಂದರೆ ಬೆಟ್ರ? ಸಕ್ಕರೆದು ನೋಡುವಲ್ಲ. ಓಕೆ, ಹಾಗಾದರೆ ಸಕ್ಕರೆಯ ಕರ್ಜಿಕಾಯಿ
ಇದರಲ್ಲಿ ನೀವು ಯಾವುದೇ ಫ್ರೈ ಎಲ್ಲ ಮಾಡಲಿಲ್ಲಲ್ಲ, ತೆಂಗಿನಕಾಯಿ ಎಲ್ಲ ಹಾಗೆ ಹಾಕಿದ್ದೀರಾ? ಹಾಗೆ ಹಾಕಿದೆ. ಓಕೆ, ಇದನ್ನು ಹೀಗೆ ತಿನ್ನೋದಲ್ಲ, ನೀವು ಯಾಕೆ ಆ ಥರ ಕಟ್ ಮಾಡ್ತೀರಿ? ಕರ್ಜಿಕಾಯಿ ಪಕ್ಕ ಬಂದಿದೆ. ಏನು ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿದ್ರ? ಏಲಕ್ಕಿ, ಘಮ ಘಮ ಹೌದು, ಹೊಡಿತಂದಲ್ಲ. ಹಾಕಿದ್ದೀವಿ. ಹೌದು, ಇದೊಂದು ಸಕ್ಕತ್ತಾಗಿದೆ. ಇನ್ನೊಂದು ಬೆಲ್ಲ ಹಾಕಿ ಫ್ರೈ ಮಾಡಿದ್ದು ಕರ್ಜಿಕಾಯಿ ಎಲ್ಲ. ಬೆಟರ್ ಅಂದರೆ ಶುಗರ್ನವರಿಗೆಲ್ಲ ಒಳ್ಳೆಯದು. ಬೆಲ್ಲ ಹಾಕಿದ್ರ? ತಿನ್ನೋದಿಲ್ಲಲ್ಲ. ಹಾಂ, ಆ ಥರ. ಹೌದು, ಸಕ್ಕರೆ ತಿನ್ನೋದವರಿಗೆ ಬೆಲ್ಲದಲ್ಲಿ ಬೆಲ್ಲ ಹಾಕಿ ಮಾಡೋದಲ್ಲ. ತಿನ್ಬೋದು. ಬೆಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲಲ್ಲ. ಓಕೆ, ಅದನ್ನು ಟೇಸ್ಟ್ ಮಾಡುವ. ಅದು ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿದ್ರ? ಅದು ಚೆನ್ನಾಗಿ ಬರುತ್ತೆ. ಹಾಗೆ ಬೆಲ್ಲ ಕೂಡ ಸ್ವಲ್ಪ ಫ್ರೈ ಮಾಡಿದ ಕಾರಣ Fry ಮಾಡಿದ್ದಲ್ಲ. ಅದರ ಟೇಸ್ಟೇ ಬೇರೆ ಇರುತ್ತಲ್ಲ. ಇದೊಂದು ಸಕ್ಕತ್ತಿದೆ, ಅದು ಕೂಡ ಚೆನ್ನಾಗಿದೆ. ಎರಡು ಕೂಡ ಚೆನ್ನಾಗಿ ಬಂದಿದೆ. ನಾರ್ಮಲ್ ನಾವು ಹಬ್ಬ ಹರಿದಿನ ಈ ಥರ ಇದ್ದಾಗ ಎಲ್ಲರೂ ಸೇರಿ ಒಂದು ಕೂತು ಎರಡೆರಡು ಮೂರು ಇನ್ನೊಂದು ಬಗೆ ಅಂತ ಹೇಳಿದ್ರಿ, 3 ಬಗೆಯ ಕರ್ಜಿಕಾಯಿನ ಮಾಡಿದರೆ ಎಲ್ಲರೂ ಮನೆಯವರೆಲ್ಲ ತಿನ್ಬೋದಲ್ಲ. ಥ್ಯಾಂಕ್ ಯು ಮ್ಯಾಮ್, ಎರಡು ಕೂಡ ಸಕ್ಕತ್ತಾಗಿತ್ತು. ಹೇಗೆ ಅನ್ನಿಸ್ತು ಎರಡು ಅಡುಗೆ ಮಾಡಿ? ಖುಷಿ ಆಯಿತಾ? ನಿಮ್ಮ ಊರಲ್ಲೆಲ್ಲ ಈ ಥರ ಕರ್ಜಿಕಾಯಿ ಎಲ್ಲ ಮಾಡ್ತಾರೆ? ಓಕೆ, ನಮ್ಮ ವೀಕ್ಷಕರಿಗೂ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಏನೇ ಕರ್ಜಿಕಾಯಿ ಏನೇ ಮಾಡಿದ್ರು ಆಯಿಲ್ ಅಂತ ಬೇಕಲ್ಲ, ಹಾಗೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ರೇಣುಕಾ ಅವರು ಒಂದು ಬೆಲ್ಲ ಹಾಕಿ ಇನ್ನೊಂದು ಸಕ್ಕರೆ ಹಾಕಿ 2 ಕರ್ಜಿಕಾಯನ್ನು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ನಾನಂತೂ ಇದನ್ನು ಎರಡನ್ನು ಖಾಲಿ ಮಾಡ್ತಾ ಇದ್ದೇನೆ. ಹಾಗಾದರೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್ ಆರ್ ಡೈಲಿ ಬ್ರೆಡ್ ಆರ್ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.